ನಮ್ಮ ಜಿಮ್ಮಲ್ಲಿ ಫೆಸಿಲಿಟಿ ನೋಡಿ, ಇಲ್ಲಿ ಯಾವ ಜಿಮ್ಮಲ್ಲಿ ಸಹ ಇಲ್ಲ ಈ ಥರ. ಯಾರಾದರೂ ರಾಂಗ್ ವರ್ಕೌಟ್ ಮಾಡಿದ್ರೆ ನಾವು ಮೈಕಲ್ಲಿ ಗೊಬ್ಬೆ ಹಾಕಿ ಹೇಳ್ತಾರೆ. ಇಲ್ಲ ಅಲ್ಲಿ ಯಾರು ಲೆಗ್ ಪ್ರೆಸ್ ಆಗ್ತಿದೆ, ಸರಿ ಇಲ್ಲ ಉಂಟಲ್ಲಿ ಅಲ್ಲಿ ಸೈಕಲ್ ಬಿಡುವ, ಸರಿಯಾಗಿ ಸೈಕಲ್ ಬಿಡ್ತಾ ಇಲ್ಲ ಅವನಿಗೆ, ಸೈಕಲ್ ಬಿಡ್ಲಿಕ್ಕೆ ಗೊತ್ತಿಲ್ಲ. ಎಂತ ಗಲೀಜೆ. ಅಲ್ಲ ಅವ್ರಿಗೊಂದು ತುಂಬಾ ಖುಷಿ ಜಾಸ್ತಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಮ್ಮ ಮೀಡಿಯಾ. ಹೊಸ ಎಪಿಸೋಡ್ಗೆ ಸ್ವಾಗತ. ನಾವಿವತ್ತೊಂದು ಜಿಮ್ ಅನ್ಬಾಕ್ಸ್ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ. ಅಂದರೆ ಒಂದು ಹೊಸ ಜಿಮ್ಮಿದೊಂದು ಓಪನಿಂಗ್ ಇದೆ ನಾಳೆ, ನನ್ನ ಫ್ರೆಂಡಿದ್ದು ಗಾಂಧಿನಗರದಲ್ಲಿ. ಸೊ ನಾನು ಮತ್ತು ನನ್ನ ಫ್ರೆಂಡ್ ಅನ್ವರ್ ಬಾಯ್ ಬಂದಿದ್ದಾರೆ. ಸೊ ನಾವಿವತ್ತು ಜಿಮ್ಮಿದ್ದೊಂದು ವ್ಲಾಗ್ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ. ನಮಗೆ ಅಲ್ಲಿ ಪದ್ಮನಾಭಲ್ಲಿ ಜಾಯಿನ್ ಆಗ್ತಾರೆ. ವಿಡಿಯೋ ತುಂಬ ಇನ್ಫಾರ್ಮೇಟಿವ್ ಮತ್ತು ಎಂಟರ್ಟೈನಿಂಗ್ ಆಗಿರುತ್ತೆ. ಸೊ ನಮ್ಮ ಜೊತೆ ನೀವು ಬನ್ನಿ, ಹೋಗುವ. ಎಸ್, ಗಾಯ್ಸ್ ನಾವೀಗ ಜಿಮ್ ಒಳಗಿದ್ದೇವೆ. ಸಕ್ಕತ್ತಾಗಿದೆ. ಇಲ್ಲಿ ಆಡಿಯನ್ಸ್ ತುಂಬ ಇದ್ದಾರೆ. ಚೇತನ್ ಬಾಯ್ ಮತ್ತು ರಂಜನ್ ಭಯಂಕರ ಒಂದು ಹಾರ್ಡ್ ವರ್ಕ್ ಮಾಡ್ತಾ ಹೋದೆ ಜವನಿ ಬಟ್ಟೆ ಬರೋದಿತ್ತು. ಸೊ ಜಿಮ್ಮಿದ್ದು ಅನ್ಬಾಕ್ಸಿಂಗ್ ಇನ್ನೂ ಆಗ್ತಾ ಇದೆ. ನಮ್ಮ ವ್ಲಾಗಲ್ಲಿ ರೆಗ್ಯುಲರ್ ಆಗಿರ್ತಾರಲ್ಲ ಪದ್ಮನಾಭ ಪದ್ದು ಅವ್ರ ತಮ್ಮ ಪದ್ದು ವೀಡಿಯೋಗೆ ಬರ್ತೇನೆ ಅಂತೇಳಿ ಬರಲಿಲ್ಲ. ಪರವಾಗಿಲ್ಲ. ಅನ್ವರ್ ಬಾಯ್ ಆಡ್ತಾ ಇದ್ದಾರೆ. ನೆಕ್ಸ್ಟೊಂದು ಫ್ಯೂಚರ್ ಬಾಡಿ ಬಿಲ್ಡರ್ ಆಗ್ತದೆ. ವೈಟ್ ಬಟ್ಟೆ ಎಲ್ಲ ಹಾಕಿ ನಾನು ಇವತ್ತು ವೀಡಿಯೋಗೆ ಕರೆದಿನಿ ಅಂತೇಳಿ ಸ್ವಲ್ಪ ಫೇಸ್ ವಾಶ್ ಎಲ್ಲ ಮಾಡಿ ಬಂದಿದ್ದಾರೆ. ಡೆಡಿಕೇಶನ್ ಇದೆ. ಇಲ್ಲ ಇದು ಯಾರು ಎತ್ತು ಅಂತ ಗೊತ್ತಿಲ್ಲ, ನಾನೇ ಆಗಿರ್ಬೋದು. ನೀವು ಜಿಮ್ಮಲ್ಲಿ 5 ಕಿಲೋ 10 ಕಿಲೋ ಎಲ್ಲ ಎತ್ತಿರ್ತೀರಿ. ಇಲ್ಲಿ 45 kg. ಅಬ್ಬಬ್ಬಾ ಟ್ರೈ 45 kg ಎತ್ತುವ ಒಂದು ಪ್ರಯತ್ನದಲ್ಲಿ ಅನ್ವರ್ ಬಾಯ್ ಸಕ್ಸೀಡ್ ಆಗಿದ್ದಾರಾ? ಬೋ ಹೆವಿ ವೆಯ್ಟ್ಲಾ? ಮಿಷಿನ್ ಉಂಟಲ್ಲ, ಮಿಷಿನು 45 kg ಎಲ್ಲ ನಮಗಲ್ಲ. ಅದ ನಮ್ದಲ್ಲಿ ಏನಿದ್ರು ಇಲ್ಲಿದೆ 2.5. ಇಲ್ಲಿ 5 kg ಅಲ್ಲಿದೆ ನೋಡಿ, ಎಷ್ಟು ಚೆಂದ ಇದೆ. ನಿಮಗೂ ಬಂದರೆ ಒಂದು ಒಳ್ಳೆ ಫಿಟ್ನೆಸ್ ಇರ್ಬೋದು ಇಲ್ಲಿ ಜಿಮ್ಮಲ್ಲಿ. ಎಕ್ಸಾಕ್ಟ್ಲಿ ಗಾಂಧಿನಗರ ಪೋಡಿ ಶಾಪ್ನ ಸ್ವಲ್ಪ ಮೇಲ್ಗಡೆ ಇದೆ. ಇನ್ನು ಇಲ್ಲಿ ವರ್ಕಿಂಗ್ ಎಲ್ಲ ಆಗ್ತಾ ಇದೆ. ಇನ್ನ ಪದಾರ ಭಾಗ್ಯರಾಜ್, ಇನ್ನ ದಿನೇಶ್. ಸೊ ಇಲ್ಲಿ ಭಾಗ್ಯರಾಜ್ ಮತ್ತು ದಿನೇಶ್ ಅವರು ನಮ್ಮ ಅಶ್ವಿನ್, ಈ ಜಿಮ್ಮಿದ್ದು ಓನರ್ನ ಕ್ಲೋಸ್ ಫ್ರೆಂಡ್ಸ್ ಇವರು. ಸೊ ಅನ್ರ್ಯಾಪ್ ಮಾಡ್ತಿದ್ದಾರೆ ಮಿಷಿನ್ಸ್ ಎಲ್ಲ. ಸೊ ನಾಳೆ ಇನಾಗ್ರೇಷನ್ ಇದೆ. ಬಾಯ್, ಇನ್ನ ಪದಾರ ನಾಗರಾಜ್ ಬಾಯ್ ಮೊನ್ನೆಯಿಂದ ಇಲ್ಲೇ ಇದ್ದಾರೆ. ತುಂಬ ಡೆಡಿಕೇಶನ್ ನಡೀತಾ ಇದೆ ಅವ್ರದ್ದು. ನಮ್ಮ ಜಿಮ್ ನಿಬ್ಬಾಸ್. ಸೊ ನಿಮಗೆ ಹಿಂದ್ಗಡೆ ಕಾಣ್ತಾ ಇದೆ ಟ್ರೆಡ್ಮಿಲ್ ಇಟ್ಟಿದ್ದಾರೆ. ಎಲ್ಲ ಹೊಸ ಟ್ರೆಡ್ಮಿಲ್ ಅಲ್ಲ, ಹೊಸತು. ಸ್ವಲ್ಪ ಹೈ ಕ್ವಾಲಿಟಿ ಮಿಷಿನ್ಸನ್ನೆಲ್ಲ ಇಂಪೋರ್ಟ್ ಮಾಡಿ ತಂದಿದ್ದೇವೆ. ಸೊ ಫೈನಲಿ ನಮ್ಮ ಜಿಮ್ ಓನರ್ ಕಮ್ ಕೋಚ್ ಸಿಕ್ಕಿದ್ದಾರೆ. ದೂರವೈನಿ ಟಯರ್ಡ್ ಆಗಿದೆ ಅಂತ. ಕಟ್ಟಿಂಗ್ ಮಾಡಿ ಬಂದು ನಾಳೆಗೆ ಫ್ರೆಶ್ ಇರಬೇಕು. ತಲೆಯಲ್ಲಿ ಕೂದಲು ಕಡಿಮೆ ಇದೆ, ಬಟ್ ಸ್ಟಿಲ್ ಕಟ್ಟಿಂಗ್ ಮಾಡೋದು ನಿಲ್ಲಿಸಲ್ಲ. ಒಂದು 2 ಪಾತ್ರೆ ಬನ್ನಲಿ ಬೇಲೆ ಒಂದುಂಡು. ನೀವು ಬನ್ನಿ, ನಿಮ್ಮವರನ್ನು ಕರ್ಕೊಂಡು ಬನ್ನಿ. ಒಂದು ಜೋಶ್ ಇಡು ಬನ್ಲೆ. ಫುಲ್ ಟಯರ್ಡ್ ಕಾಂಡ ಹಿಡಿದು ನೋ ವರಿ ಬ್ರೋ. ಇವರು ನಮ್ಮದು ಬಾಯ್ ನಮ್ಮ ಬ್ರದರ್ ಬಾಂದೇಲ್ ಜಿಮ್ಮಿನ ನದನ್ ಪಿನಾಯ್ಕೆ ಇಂದಿನ ನೆಕ್ಸ್ಟ್ ಬಾಡಿ ಬಿಲ್ಡರ್. ಎಸ್, ದ ಅಪ್ಕಮಿಂಗ್ ಫ್ಯೂಚರ್ ಬಾಡಿ ಬಿಲ್ಡರ್ ಇವರು ಲತೀಶ್ ಬಾಯ್. ನಮ್ಮ ಒಂದು ಅಶ್ವಿನ್ ಬಾಯ್ ತುಂಬ ಸರಳ ವ್ಯಕ್ತಿ, ತುಂಬ ಸರಳ. ಓನರ್ ಆಗಿ ಫುಲ್ ಕೆಲಸ. ಒಂದು ಓನರ್ ಕಮ್ ಕೋಚ್ ಆಗಿದ್ದಲ್ಲ, ಅವರೇ ಹೊರಸ್ತಿದ್ದಾರೆ. ಅಷ್ಟೊಂದು ಸರಳ ವ್ಯಕ್ತಿತ್ವ ಇವರು ನೋಡಿ. ಅದು ಒಚ್ಚಿದ ಕ್ಲೀನ್ ಆಗೋವರೆಗೆ ಬಿಡುವುದಿಲ್ಲ. ಚೊರೆ ಕನ್ನಡಿಯಲ್ಲಿ ಚರ ಆಟ. ನೀವು ಸಹ ಇದೇ ಒಂದು ಆಟ ಇಟ್ಕೊಂಡು ಜಿಮ್ಮಿಗೆ ಬಂದರೆ ನೋಡಿ, ನಿಮ್ಗೊಂದು ಬಾಡಿ ಆಗ್ಲಿಕ್ಕಿಲ್ವಾ? ನಿಮಗೆ ಒಂದು ಬಾಡಿ ಆಗ್ತದೆ. ಯಾರ ಬಾಡಿ ಅಂತ ಕೇಳಬೇಡಿ. ಬಾಡಿ ನೋಡು ಹೇಗೆ ಉಂಟು ನೋಡು. ಸೊ ಇಲ್ಲಿಗ ಏನು ಡಿಸ್ಕಷನ್ ಆಗ್ತಿದೆ ಅಂತ ಹೇಳಿದರೆ, ಪುಗ್ಗೆಯಲ್ಲಿ ಕಟ್ಟೋದು ಅಂತ. ಅಶ್ವಿನ್ ಬಾಯ್, ಪುಗ್ಗೆಯಲ್ಲಿ ಕಟ್ಟುವ? ಪುಗ್ಗೆಯಲ್ಲಿ ಕೊಡಿಗೆ
ಎಲ್ಲಿಗೆ ಇಂಜಿನಿಯರ್ ಬೇಕಲ್ಲ ವಿದ್ಯಾರ್ಥಿ ಬಿತ್ತಿಲ್ಲ ಕ್ಲಾಸ್ ಬಿತ್ತು ಸ್ಟೀಲ್ ಬೀಫ್ ಉಂಟು ಹಾಂ ಇವನಿಗೆ ಯಾವಾಗ ಸಹ ನೋಡಿದ್ರೆ ಒಂದು ಮಕ್ಕಳಾಗೆ ಆ ಪುಗ್ಗೆ ಹಿಡ್ಕೊಂಡು ಮಕ್ಕಳಾಗಿ ಆಟ ಆಡ್ತಾ ಇರುತ್ತಾ. ಇವನ ಒಂದು ಏನೇನು ಅಪ್ರತಿಮ ವೀರ, ಅಪ್ರತಿಮ ಶೂರ, ಬಲೂನ್ ಅಂಟಿಸಿದ ಸಾಹಸಿ. ಹೋಗ ಸಾಕು ಬಿಲ್ಡಪ್ ಕೊಟ್ಟದ, ಅಂಟಿಸು ಮಾರೆ ಹೋಗು. ಸರಿ ತಿರ್ತು ಹಾಂ ಈಗ ಸೀದಾ ನಾವು ಕೌಂಟರ್ ಕಡೆಗೆ. ಕೌಂಟರಲ್ಲಿ ಒಂದು ಬುಕ್ಕೆ ಹಾಕಬೇಕು. ಬುಗ್ಗೆ ಇಡ್ಲಿಕ್ಕೆ ಒಂದು ಕ್ರಾಫ್ಟ್ ಇದೆ, ಅದಕ್ಕೊಂದು ಟ್ಯಾಲೆಂಟ್ ಇದೆ. ಒಟ್ಟಾರೆ ನೀವೆಲ್ಲ ನೋಡಿ ಹೇಳಬೇಕು ಗೌತಮ್ನ ಟ್ಯಾಲೆಂಟ್ ಹೇಗಿದೆ ಅಂತ. ಅವನು ಪುಗ್ಗ ಹಾಕೋದ್ರಲ್ಲಿ ಹುಷಾರು. ಬುರುಜಿ 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 ಅವು ಎಂತ ಇವನ್ನ ನೋಡಿ ಇವ ಸ್ವಲ್ಪ ಒಂದೊಂದ್ಸರಿ ಹೀಗೇನೆ ಮಾಡೋದು, ಸ್ವಲ್ಪ ಚಿಕ್ಕ ಮಕ್ಕಳಾಗಿ. ಜೋಕರ್ ಥರ ಮಾಡ್ತಾ ಇದೀಯಾ? ಜೋಕರ್ ಥರ. ಬೆತ್ತ ಸ್ವಲ್ಪ ಗೊದ್ದೆ. ಸರಿ ಇದ್ದೇನೆ, ಅವಳು ಗೊದ್ದೆ. ಇವಾಗ ಗೊತ್ತು. ನಮ್ಮ ಜಿಮ್ಮಲ್ಲಿ ಫೆಸಿಲಿಟಿ ನೋಡಿ, ಇಲ್ಲಿ ಯಾವ ಜಿಮ್ಮಲ್ಲಿ ಸಹ ಇಲ್ಲ ಈ ಥರ. ಯಾರಾದರೂ ರಾಂಗ್ ವರ್ಕೌಟ್ ಮಾಡಿದ್ರೆ ನಾವು ಮೈಕಲ್ಲಿ ಗೊಬ್ಬೆ ಹಾಕಿ ಹೇಳ್ತಾರೆ ಇಲ್ಲಿ. ಅದೇ ಅಶ್ವಿನ್ ಬಾಯ್ ರಾಂಗ್ ವರ್ಕೌಟ್ ಮಾಡಿದ್ರೆ ಮೈಕ್ ಅನೌನ್ಸ್ಮೆಂಟ್, ಅದು ಅಲ್ಲಿ ಯಾರು ಲೆಗ್ ಪ್ರೆಸ್ ಆಗ್ತಿದೆ, ಸರಿ ಇಲ್ಲ ಉಂಟಲ್ಲಿ ನಮ್ದೆಲ್ಲ ಫುಲ್ ಹೈಫೈ ಮಿಷಿನ್ಸ್ ಆಯ್ತಾ ಇಲ್ಲಿ. ಎಂತ ಮೇಲೆ ರಾಂಗ್ ಆಡಿದ್ರೆ ಅಲ್ಲಿ ಮೈಕಲ್ಲಿ ಅಲ್ಲಿ ಸೈಕಲ್ ಬಿಡುವ, ಸರಿಯಾಗಿ ಸೈಕಲ್ ಬಿಡ್ತಾ ಇಲ್ಲ ಅವನಿಗೆ. ಸೈಕಲ್ ಬಿಡ್ಲಿಕ್ಕೆ ಗೊತ್ತಿಲ್ಲ. ಎಂತ ಗಲೀಜೆ. ಸೈಕಲ್ ಬಿಡ್ರೆ ನೀ ಕೊಡಿ. ಅಲ್ಲ ಅವ್ರಿಗೊಂದು ತುಂಬ ಖುಷಿ ಅಲ್ಲ, ಈ ಪುಗ್ಗ ಎಲ್ಲ ನೋಡ್ಬೇಕಾದ್ರೆ ಅವರಿಗೆ ಬಲೂನ್ ಎಲ್ಲ ಅವ್ರಿಗೊಂದು ಏನು ಮಕ್ಕಳ ಆಟಿಕೆ. ಅದೆಲ್ಲ ಒಂದು ನೆನಪಾಗೋದು ಬಾಲ್ಯದಲ್ಲಿ ಎಲ್ಲ ಆಡಿದ್ದೆಲ್ಲ, ಅದಕ್ಕೆ ಪುಗ್ಗ ಹೊಡಿಯೋದು ಅಲ್ಲ. ಭಾರಿ ಖುಷಿಯ ವಿಷಯ ಒಂದು. ನೋಡಿ ಇವರೇ ಪುಗ್ಗದ ಅಂಕಲ್ ಇದೆಲ್ಲ ನೋಡಿ ನಿಮಗೆ ಯಾವ ಥರ ಅನಿಸ್ತದೆ ಅಂತ ಒಂದು ಕಮೆಂಟ್ ಹಾಕಬೇಕು. ಇದೆಲ್ಲ ಒಂಥರ ಖುಷಿಯಾದಾಗ ಮಾಡೋದು ಹೀಗೆ. ಯಾಕೆ ಏನು ಅಂತೆಲ್ಲ ಕೇಳಬಾರ್ದು. ಆಗ ಕೊಂಚ ಬೇತನೆ ಮನ್ಪಿಗೆ ಅವನ್ ಯುದ್ಧದ ಪುಗ್ಗನ್ ಕೈಟ್ ಬರ್ತಾನೆ ಬಂತಾನೆ. ಗಾಳಿ ಬೋತೀನಿ, ಗಾಳಿ ಎತ್ತೀನಿ. ಎಸ್, ನಾವಿವತ್ತು ಫುಲ್ ಜಿಮ್ಮಿದೊಂದು ಲಾಗ್ ಮಾಡಿದ್ವಿ, ತುಂಬಾ ಎಂಟರ್ಟೈನಿಂಗ್ ಆಗಿತ್ತು. ಇನ್ನೂ ಸಹ ಜಿಮ್ಮಿದ್ದು ನಾಳೆ ಇನಾಗ್ರೇಷನ್, ಸೊ ಇನ್ನೂ ಸಹ ಸ್ವಲ್ಪ ಕೆಲಸಗಳೆಲ್ಲ ಬಾಕಿ ಇವೆ. ಸೊ ನಿಮ್ಗೇನಾದರೂ ಒಂದು ಗಳಿಗೆ ಜಿಮ್ಮಿಗೆ ಬರಲಿಕ್ಕೆ ಸಮಯ ಇದ್ದರೆ ಗಾಂಧಿನಗರದಲ್ಲಿ ಪೋಡಿ ಶಾಪ್ನ ಮೇಲ್ಗಡೆ ಪ್ರೋ ಫಿಟ್ನೆಸ್ ಕ್ಲಬ್ ಅಂತ ಜಿಮ್ ಇದೆ, ಸಖತ್ತಾಗಿದೆ. ಎಲ್ಲ ಮಲ್ಟಿ ಮಿಷಿನ್ಸು, ಕೆಲವು ಇಂಪೋರ್ಟೆಡ್, ಕೆಲವು ಇಂಡಿಯನ್ ಮೇಡ್ ಮಿಷಿನ್ಸ್ ಎಲ್ಲ ಇದೆ. ಮಿಷಿನ್ಸ್ ಎಲ್ಲ ತೋರಿಸಿದೆಯಲ್ಲ. ಹಾಂ, ಹಾಗೆ ನಿಮಗೆ ಲೇಡೀಸ್ಗೆ ಏನಾದರೂ ಕೋಚ್ ಕೊಡಬೇಕು ಅಂತ ಹೇಳಿದರೆ ಗೌತಮ್ ಒಳ್ಳೆ ಕಾರ್ಡಿಯೋ ಟ್ರೈನಿಂಗ್ ಎಲ್ಲ ಕೊಡ್ತಾನೆ ಅಂತ ಹೇಳ್ತಾನೆ. ಜೊತೆಗೆ ಇನ್ನೊಂದು ಕೋಚ್ ಇದ್ದಾರೆ, ನಮ್ಮ ಓನರ್ ಕಮ್ ಕೋಚ್ ಅಶ್ವಿನ್ ಬಾಯ್, ಅವ್ರು ಕೂಡ. ಅಶ್ವಿನ್ ಬಾಯ್, ನೀವು ಯಾರಿಗೆ ಲೇಡೀಸ್ಗೆ ಕೊಡೋದ ಟ್ರೈನಿಂಗ್ ಜೆಂಟ್ಸ್ಗ? ಹಾಂ, ಅವರು ಇಬ್ಬರಿಗೂ ಕೂಡ, ಲೇಡೀಸ್ ಜೆಂಟ್ಸ್ ಎಲ್ರಿಗೂ. ಜೊತೆಗೆ ಎಲ್ಲ ಹೈಫೈ ಮಿಷಿನ್ಸ್ ಇದ್ದಾವೆ. ನೀವು ಬಂದು ಒಂದು ಸತಿ ವರ್ಕೌಟ್ ಮಾಡಿದರೆ ಇಲ್ಲಿ ಮತ್ತೆ ಹೋಗಲಿಕ್ಕೆ ಮನಸ್ಸು, ನಿಮಗೆ ಇಲ್ಲಿಂದ ವಾಪಸ್ ಹೋಗಲಿಕ್ಕೆ ಮನಸ್ಸು ಕೂಡ ಬರಲಿಕ್ಕಿಲ್ಲ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಹೊಸ ಯೂಟ್ಯೂಬರ್ಸ್ಗೆ ಉತ್ತೇಜನ ಕೊಡಿ. ಹಾಂ, ಗೌತಮ್ಗೆ ಸ್ವಲ್ಪ ಉತ್ತೇಜನ ಕೊಡಿ. ಸೈನಿಂಗ್ ಫ್ರಮ್ ಗಾಂಧಿನಗರ ಕಾರ್ನರ್ ಮೇಲೆ. ಯಸ್.